ರಾಜ್ಯದಲ್ಲಿ SSLC ಫಲಿತಾಂಶ ಬಿಡುಗಡೆಯಾಗಿದ್ದು ಉಡುಪಿ ಜಿಲ್ಲೆ ಪ್ರಥಮ ಸ್ಥಾನ ಪಡೆದಿದೆ. 625 ಅಂಕಗಳಲ್ಲಿ 623 ಅಂಕ ಪಡೆದ 12 ಮಂದಿಯಲ್ಲಿ ಉಡುಪಿಯ ಇಂದ್ರಾಳಿ ಇಂಗ್ಲಿಷ್ ಮೀಡಿಯಂ ಹೈಸ್ಕೂಲ್ ವಿದ್ಯಾರ್ಥಿ ಮನೋಜ್ ಮಲ್ಯ ರಾಜ್ಯಕ್ಕೆ ತೃತೀಯ ಸ್ಥಾನ ಪಡೆದಿದ್ದಾನೆ. ಒಟ್ಟು 6 ವಿಷಯಗಳಲ್ಲಿ ಸಂಸ್ಕೃತ 125 ಅಂಕ, ಇಂಗ್ಲಿಷ್ನಲ್ಲಿ 100 ಅಂಕ, ಕನ್ನಡ 100 ಅಂಕ, ಗಣಿತ 99, ಸಮಾಜ 100, ವಿಜ್ಞಾನದಲ್ಲಿ 99 ಅಂಕಗಳನ್ನು ಪಡೆದುಕೊಂಡಿದ್ದಾನೆ. ದಿನ 4 ಗಂಟೆಗಳ ತಯಾರಿ ನಡೆಸ್ತಾ ಇದ್ದ ಮನೋಜ್ ಗುರುಗಳ ಮತ್ತು ಪೋಷಕರ ಸಹಾಯದಿಂದ ಈ ಫಲ ಸಿಕ್ಕಿದೆ ಎನ್ನುತ್ತಾನೆ. ಇನ್ನು ಮಗ ಮನೋಜ್ ಗಳಿಸಿರುವ ಅಂಕ ನೋಡಿ ಪೋಷಕರು ಕೂಡ ಖುಷಿಯನ್ನ ಹಂಚಿಕೊಂಡಿದ್ದಾರೆ. ಮನೆಯಲ್ಲಿ ಅಮ್ಮ ರಾತ್ರಿ ಓದುವಾಗ ಕಂಪನಿ ಕೊಡ್ತಿದ್ರು, ಅಂದರೆ ಓದಲಿಕ್ಕೆ ಹೆಲ್ಪ್ ಆಗಲಿ ಅಂತ. ಅಪ್ಪನ ಬಗ್ಗೆ ಹೇಳೋದಾದರೆ ಅಪ್ಪ ಪ್ರಾಜೆಕ್ಟಿಗೆ ಬೇಕಾಗಿರೋ ಫೋಟೋಸ್ ಎಲ್ಲ ತರ್ತಿದ್ರು. ಅದು ನನ್ನ ಟೈಮ್ ಉಳಿಸ್ತಿತ್ತು ಸೈಬರಿಗೆ ಹೋಗೋ ಬದಲು. ಮತ್ತು ನಾನು IITಯಲ್ಲಿ ಕಲಿಬೇಕಂತ ಇದ್ದೇನೆ. ಶಾಲೆಯಲ್ಲಿ ಮಹಾಮಾಯ ಫೌಂಡೇಶನ್ ಅಂತ ಉಷಾ ಮ್ಯಾಮ್ನವರು ವರ್ಚುವಲ್ ಅಂದರೆ ಕ್ಲಾಸಸ್ ಮಾಡ್ತಿದ್ರು. ಅದು ಮ್ಯಾಥ್ಸ್ ಮತ್ತು ಸೈನ್ಸ್ ಸಬ್ಜೆಕ್ಟಲ್ಲಿ ಜೆನ್ ಬುಕ್ಸ್ ಪ್ರೊವೈಡ್ ಮಾಡಿದರು. ಅದೆಲ್ಲ ಹೆಲ್ಪ್ಫುಲ್ ಆಗಿತ್ತು. ಮತ್ತು ಅಣ್ಣನ ಬಗ್ಗೆ ಹೇಳೋದಾದರೆ ಅಣ್ಣ ತುಂಬ ಹೆಲ್ಪ್ ಮಾಡಿದ್ದಾನೆ. ಅಂದರೆ ಟಫ್ ಪ್ರಾಬ್ಲಮ್ಸ್ ಎಲ್ಲ ಮಾಡುವಾಗೆಲ್ಲ ಗೊತ್ತಾಗದಿದ್ದರೆ ಟೀಚರಿಗೆ ಕೇಳೋ ಬದಲು ಅವನಿಗೆ ಕೇಳ್ತಿದ್ದೆ ಹೆಚ್ಚಾಗಿ.